ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಕೈ ರುಚಿ ಅಂತ ಹೇಳಿದ ತಕ್ಷಣ ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ಇದ್ದುಕೊಂಡು ಗೃಹಿಣಿಯರು ಮಾಡುವಂತಹ ಕೈ ರುಚಿ ಒಂದು ರೀತಿ ಆದರೆ ಬ್ಯಾಚುಲರ್ಸ್ನವರು ಮಾಡುವಂತಹ ಕೈ ರುಚಿ ಇನ್ನೊಂದು ರೀತಿ ಇರುತ್ತೆ. ಹಾಗೆಯೇ ಏನೂ ಕೆಲಸ ಇಲ್ಲದಾಗ ಸುಮ್ಮನೆ ಅಡುಗೆ ಮನೇಲಿ ಏನಾದರೂ ಮಾಡೋಣ ಅಂತ ಹೇಳುವಾಗ ಆಗ ಮಾಡಿದಂಥ ಅಡುಗೆ ಒಂದು ರೀತಿ ಆದರೆ ಕಲ್ತ್ಕೊಂಡು ಮಾಡುವಂಥ ಅಡುಗೆ ಇನ್ನೊಂದು ರೀತಿ ಇರುತ್ತೆ. ಸೊ ನಮ್ಮ ಅಡುಗೆ ಮನೇಲಿ ಕಲೀಲಿಕ್ಕೂ ಸಿಗುತ್ತೆ, ಟೇಸ್ಟ್ ನೋಡ್ಲಿಕ್ಕೂ ಸಿಗುತ್ತೆ ನನಗೆ. ಬಟ್ ನೀವು ಮನೇಲಿ ಮಾಡಿದ್ರೆ ನಿಮಗೂ ಅದರ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೇಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಫೈನ್. ಚೆನ್ನಾಗಿದ್ದೀರಾ? ಓಕೆ. ಸೊ ಏನಾದ್ರೂ ಸ್ಪೆಷಲ್ ಆಗಿರುತ್ತೆ ನಿಮ್ಮ ಅಡುಗೆಗಳಲ್ಲಿ? ಇವತ್ತೊಂದು ಉಂಟೆ ಸ್ಪೆಷಲ್ ಇದೆ. ಅದಕ್ಕಿಂತ ಮುಂಚೆ ಈಗ ಸ್ಕೂಲ್ ಎಲ್ಲ ಓಪನ್ ಆಯ್ತಲ್ವಾ, ಯಾವ ರೀತಿ ಇದೆ? ಮಕ್ಕಳು ಈಗ ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ? ತುಂಬಾ ಇಂಟ್ರೆಸ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಮನೇಲಿ ಕೂತು ಒಂದು ಸ್ಕೂಲ್ ಲೈಫೇ ಮರ್ತು ಹೋಗಿತ್ತು. ಸೊ ಇವಾಗ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ನಡುವಲ್ಲಿ ಸ್ವಲ್ಪ ಈ ಮಳೆ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತು ಮಕ್ಕಳಿಗೆ. ನೋ ಪ್ರಾಬ್ಲಮ್. ಅಂದ್ರೆ ಮಳೆ ಪುನಃ ಮಕ್ಕಳನ್ನು ಮನೆಯಲ್ಲಿ ಕೂತ್ಕೊಳ್ಳಿಸುವ ಹಾಗೆ ಮಾಡ್ದದ ಅಂತ ಹೆದರಿಕೆ ಆಯ್ತು, ಆದ್ರೆ ಆಗ್ಲಿಲ್ಲ. ಅಲ್ಲಿಗೆ ಕರೆಕ್ಟ್ ಆಯ್ತು. ಕರೆಕ್ಟ್ ಆಗ್ತದೆ. ಹೌದು. ಸೊ ಏನ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಅಡಿಗೆ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿ ಮಾಡಿ ತೋರ್ಸೋಣ ಅಂತಿದ್ದೀನಿ. ಪ್ಯೂರ್ ವೆಜಿಟೇರಿಯನ್ ಅವರಿಗೆ ಒಂದು ಫಿಶ್ ಫ್ರೈ ತಿನ್ಸೋಣ ಅಂತಿದ್ದೀನಿ. ಓಕೆ. ಸೊ ಫಿಶ್ ಲವರ್ಸ್ಗೆ, ಫಿಶ್ ಲವರ್ಸ್ ಅಲ್ಲ, ವೆಜಿಟೇರಿಯನ್ಸ್ ಅವರು ಒಂದು ಫಿಶ್ ತಿನ್ನಿಸ್ಬೇಕಂತಿದ್ದೀನಿ. ವೆಜಿಟೇರಿಯನ್ಸ್ನವರು ಫಿಶ್. ಹೌದು. ಅದೊಂಚೂರು ಸೀಕ್ರೆಟ್ ಅಲ್ಲಿ ಇರ್ಲಿ, ವೀಕ್ಷಕರು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಲಿ ಏನಿದ್ರೆ ಸೀಕ್ರೆಟ್ ಅಂತ ಹೇಳಿ. ಆಮೇಲೆ ನೀವು ಈಗಲೇ ಹೇಳಿದ್ರಿ ಮಕ್ಕಳು ಸ್ಕೂಲಿಗೆ ಹೋಗಿ ಬರ್ತಾ ಏನಾದ್ರು ಬೇಕಾಗ್ತದ ಅಂತ ಹೇಳಿ ಒಂದು ಮ್ಯಾಗಿ ಐಟಮ್ ಅಲ್ಲೇ ಮಕ್ಕಳಿಗೆ ಒಂದು ಡಿಫ್ರೆಂಟ್ ಆಗಿ ಮಾಡಿ ಇವತ್ತೊಂದು ತೋರಿಸ್ತಾ ಇದ್ದೀನಿ. ಸೊ 2 ಸ್ನಾಕ್ಸ್ ಐಟಮ್ಸೇ. ಓಕೆ. ಬನ್ನಿ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ಏನ್ ಮಾಡ್ತಾ ಇರೋದು? ಫಸ್ಟ್ ನಾನು ಹೇಳಿದೆ ಇವತ್ತೊಂದು ಸೀಕ್ರೆಟ್ ಆಗಿ ಒಂದು ಡಿಫ್ರೆಂಟ್ ಟೈಪ್ ಇದು ಡಿಶ್ ಮಾಡ್ತಾ ಇದ್ದೇವೆ ಅಂತ. ವೆಜಿಟೇರಿಯನ್ಸ್ ನವರಿಗೆ ಫಿಶ್ ಫ್ರೈ. ಒಂದು ಫಿಶ್ ಫ್ರೈ ಅವರಿಗೆ ತಿನ್ನಿಸುವ ಅಂತಿದ್ದೆ ನಾನು ಇವತ್ತು. ಹಾಗೆ ಕ್ಯೂರಿಯಾಸಿಟಿ ಇದೆ ಯಾವ ತರ ವೆಜಿಟೇರಿಯನ್ಸ್ ಅವರಿಗೆ ಫಿಶ್ ಹೋಗುತ್ತೆ ಅಂತ ಹೇಳಿ. ಹಾಗೆ ಸ್ಟಾರ್ಟ್ ಮಾಡುವ. ನಾವೀಗ ಮಸಾಲ ರೆಡಿ ಮಾಡ್ಕೊಳ್ಳುವ. ಒಂದು ಕಡಾಯಿ ಇಟ್ಕೊಳ್ಳುವ ಸ್ಟಾರ್ಟಿಂಗ್. ಗ್ಯಾಸ್ ಹಚ್ತೇನೆ. ಓಕೆ. ಕಡಾಯಿ ಇಟ್ಕೊಳ್ಳುವ. ಇದೊಂದು ಸ್ವಲ್ಪ ಬಿಸಿಯಾಗಿದ್ದೆ ಆಯಿಲ್ ಹಾಕೊಳ್ಳುವ. ಅಂತೂ ನಮ್ದು ಸನ್ ಪ್ರೀಮಿಯರ್ ಫುಡ್ ಆಯಿಲ್ ಇದೆ, ಹೆಲ್ದಿ ಆಯಿಲ್. ಅದನ್ನೇ ಹೇಳ್ಬೇಕಂತಿಲ್ಲ, ಯಾಕಂದ್ರೆ ನಾವು ಯೂಸ್ ಮಾಡ್ತಾ ಇದ್ದೇವೆ, ಹಾಗೆ ನಾವು ಹೇಳಲೇಬೇಕಾಗ್ತದೆ. ಹೌದು. ಸೊ ಇದು ವಿಟಮಿನ್ ಎ ಡಿ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ, ಸ್ವಲ್ಪ ಹಾಕಿ. ಓಕೆ, ಸಾಕು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಬೇಕಾಗ್ತದೆ ಇದಕ್ಕೆ. ಅದೆಲ್ಲ ಆಯಿಲಲ್ಲೇ ನಾವು ಫ್ರೈ ಮಾಡ್ಕೊಳ್ತೇವೆ ಅಂತ ಹೇಳಿ. ಓಕೆ, ಇದೀಗ ಸ್ವಲ್ಪ ಬಿಸಿಯಾಗಿದ್ದೆ. ಸ್ವಲ್ಪ ಜೀರಿಗೆ ಹಾಕೊಳ್ಳುವ. ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಈರುಳ್ಳಿ. ನಾನೀಗೊಂದು 2 or 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತು ಕಾಯಿಮೆಣಸು ನಮಗೆ ರುಚಿಗೆ ಬೇಕಾದಷ್ಟು. ಖಾರ ಜಾಸ್ತಿ ಆದರೆ ಜಾಸ್ತಿ, ಸ್ವಲ್ಪ ಆದರೆ ಸ್ವಲ್ಪ. ನಾನೀಗ ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ. ಓಕೆ, ಇದೀಗ ಫ್ರೈ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಸ್ವಲ್ಪ ಟೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1/2 ಸ್ಪೂನ್ ಸಾಕು. ಸರಿ ಮಿಕ್ಸ್ ಆಗಲಿ.
ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲ ಪೌಡರ್. ಅರುಣದವರ ಗರಂ ಅರುಣದ ಓಕೆ, ನಮ್ಮ ಅರುಣದವರಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಕರೆಕ್ಟ್. ಅದು ಸೊ ಇದು ಹೇಗೆ ತುಂಬಾ ಹೊತ್ತು ತಗೊಳುತ್ತಾ? ಇಲ್ಲ ಬೇಗ ನಾವು ರೆಡಿ ಮಾಡಿಟ್ರೆ. ವೆಜಿಟೇರಿಯನ್ಸ್ ಅವರಿಗೆ ಮೀನು ತಿನ್ನಿಸಕ್ಕೆ ಹೊರಟಿದ್ದೇವೆ. ಸೊ ಯಾವ ತರ ಬರುತ್ತೆ ಅಂತ ಅಂತೂ ಏನು ಐಡಿಯಾ ಇಲ್ಲ. ಹೌದು. ಓಕೆ, ನಾವೀಗ ಸ್ವಲ್ಪ ಕಲರ್ ಬರಬೇಕಲ್ಲ ನಮ್ಮ ಫುಡ್ಡಿಗೆ, ಸ್ವಲ್ಪ ಅರುಣದವ್ರದ್ದು ಹಳದಿ ಪುಡಿ ಹಾಕೊಳ್ಳುವ. ಅದು ಸಹ ಒಂದು ಅರ್ಧ ಸ್ಪೂನ್ ಸಾಕು. ನಮಗೆ ಬೇಕಾಗುವಷ್ಟು ಉಪ್ಪು. ಓಕೆ, ನಾನೀಗ ಸ್ವಲ್ಪ ಅರುಣದವ್ರದ್ದೇ ಪೆಪ್ಪರ್ ಮಸಾಲ ನಮಗೆ ರೆಡಿ ಇರ್ತದೆ. ಇದು ಸ್ವಲ್ಪ ನಮಗೆ ರವೆ ಟೈಪ್ ಬರಬೇಕು, ತರಿತರಿಯಾಗಿರುವಂಥದ್ದು. ಆ ಟೈಪ್ ಇದು ನಾನು ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಗ್ಬೇಕು ನಮಗೆ. ಹಾಗೆ ಇದೆಲ್ಲ ಮಸಾಲ ತರ ಒಂದು ರೆಡಿ ಆಯಿತು. ಹೌದು. ಇದೀಗ ನಾವು ಬೇಯಿಸಿಕೊಂಡಿಟ್ಟಿರುವ ಬಟಾಟೆಯನ್ನು ಹಾಕ್ತಾ ಇದ್ದೇವೆ. ಅದು ಸರಿ ನಾವು ಪುಡಿ ಮಾಡ್ಕೊಳ್ಬೇಕು, ಯಾಕಂದರೆ ಸ್ಟಫಿಂಗಲ್ಲಿ ಗಟ್ಟಿ ಗಟ್ಟಿ ಸಿಗಬಾರ್ದು ನಮಗೆ. ಸೊ ಬೇಯಿಸಿಟ್ಟಂತಹ ಪೊಟ್ಯಾಟೊ ಓಕೆ, ಅದನ್ನು ಸರಿ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಸಾಗಿ ಎಲ್ಲ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದು, ನೀರೇನು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ. ಸರಿ. ಸೊ ಇದು ಹಾಗಾದ್ರೆ ಪರ್ಟಿಕ್ಯುಲರ್ಲಿ ಪೊಟ್ಯಾಟೊ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಹೌದು, ಇಲ್ಲ ನಾವು ಬೇಗ ಆಪ್ಷನ್ಸ್ ಇದೆ, ಬೇರೆ ತರಕಾರಿ ನಾವು ಯೂಸ್ ಮಾಡ್ಬೋದು ಇದಕ್ಕೆ. ನಮಗೆ ಪೊಟ್ಯಾಟೊನೇ ಬೇಕಂತಿಲ್ಲ, ಬಟ್ ಆಲ್ರೆಡಿ ಮನೇಲಿ ರೆಡಿ ಇರ್ತದಲ್ಲ, ಸೊ ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತೇವೆ ನಾವು. ಸೊ ಇನ್ ಕೇಸ್ ಬೇರೆ ಅಂತ ವೆಜಿಟೇಬಲ್ ಆದರೆ ಏನು ಯೂಸ್ ಮಾಡ್ಕೊಳ್ಬೋದು? ಬೇರೆ ಅಂತ ಆದರೆ ನಮಗೆ ಕ್ಯಾರೆಟ್ ಹಾಕೊಳ್ಬೋದು. ಪೊಟೊಟೊ ಒಂದು ಮೇಯ್ನ್, ಪೊಟೊಟೊ ಬೇಕಾಗ್ತದೆ. ವಿತ್ ಪೊಟೊಟೊ ಒಟ್ಟಿಗೆ ನಾವು ಕ್ಯಾರೆಟ್ ಬೇರೆ ಹಾಕ್ಕೊಳ್ಬೋದು. ಪನ್ನೀರ್ ಹಾಕ್ಕೊಳ್ಬೋದು ಪುಡಿ ಮಾಡಿಕೊಂಡು. ಇದೆಲ್ಲ ಸ್ಟಫಿಂಗ್ ತರ ಯೂಸ್ ಬೇರೆ ಕೂಡ ಐಟಮ್ ಸ್ಟಫಿಂಗಿಗೆ ಬೇಕಾದದ್ದು ನಾವು ಯೂಸ್ ಮಾಡ್ಬೋದು. ಓಕೆ, ಇದೀಗ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗುವಾಗ ನಾವೀಗ ನಮ್ಗೆ ಇನ್ನೊಂದು ಕೆಲಸ ಇದೆ, ಅದು ಮಾಡ್ಕೊಳ್ಳುವ. ಆಫ್ ಮಾಡಿದ್ದೀವಿ. ಹಾಂ, ಸರಿ. ನೆಕ್ಸ್ಟ್ ಈಗ ನಾನೀಗ ಮೈದಾ ಚಪಾತಿ ಹಿಟ್ಟಿಗೆ ನಾವು ಹೇಗೆ ಕಲಿಸ್ತೇವೆ ಹಾಗೆ ನಾನೆಲ್ಲ ಕಲಿಸಿಟ್ಟಿದ್ದೇನೆ. ಮೈದಾ ಮಾತ್ರ, ಮೈದಾ ಮತ್ತು ನೀರು, ಉಪ್ಪು ಹಾಕಿ. ಉಪ್ಪು ಸ್ವಲ್ಪ ಹಾಕಿದರೆ ಯಾಕಂದರೆ ಮಸಾಲೆಯಲ್ಲಿ ಇರ್ತದಲ್ಲ, ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕಿ ಅರ್ಧ ಗಂಟೆ ಮಾತ್ರ ಇದನ್ನು ಕಲಸಿ ಇಡಬೇಕು. ಮಾತ್ರ ಕಲಸಿ ಇಟ್ಟಿದಷ್ಟು ಅದು ಚೆನ್ನಾಗಿ ಬರ್ತದೆ. ಅದು ಮುಂಚಿತವಾಗಿ ಇದನ್ನೊಂದು ಕಲಸಿ ಇಟ್ಕೊಳ್ಬೇಕು. ಹಾಗೆ ಇದು ಅರ್ಧ ಗಂಟೆ ಆಗಿದೆ ಈಗ. ಈಗ ಫಸ್ಟಿಗೆ ಚಪಾತಿಯಾಗಿ ನಾವು ಲಟ್ಟಿಸ್ಕೊಳ್ಳುವ. ಸರಿ. ಸ್ವಲ್ಪ ಆದಷ್ಟು ನಾವು ತೆಳು ಇದು ಮಾಡಬೇಕು. ದಪ್ಪ ಆದರೆ ಸ್ವಲ್ಪ ಮೈದಾದ ಅಂಶ ನಮಗೆ ದಪ್ಪ ದಪ್ಪ ಸಿಗ್ತದೆ, ನಾವು ಡೀಪ್ ಫ್ರೈ ಮಾಡೋದಲ್ಲ ಹಾಗೆ. ಇದು ನಿಮಗೆ ನಾನು ಆಗಲೇ ಹೇಳಿದೆ ಅಲ್ಲ, ಫಿಶ್ ಟೈಪ್ ಬರ್ತದೆ ಅಂತೇಳಿ, ಹಾಗಾಗಿ ಇದನ್ನು ಸ್ವಲ್ಪ ಆದಷ್ಟು ಸೈಜನ್ನು ದೊಡ್ಡದಾಗಿ ನಾವು ಆಗಲ್ಲ ಬರ್ತದೆ. ಹೌದು. ಓಕೆ, ಈಗ ನಮಗೆ ಈಗ ಇಷ್ಟು ದೊಡ್ಡ ಸಾಕು. ಈಗ ನಾವು ಇದು ಸ್ಟಫಿಂಗ್ ಮಾಡೋ ತನಕ ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ವಾ ಡೀಪ್ ಫ್ರೈಗೆ. ಸೊ ಎಣ್ಣೆ ಬಿಸಿ ಮಾಡ್ಕೊಂಡು ಬಿಡುವಲ್ಲ, ಸೊ ಅಂದರೆ ಆಯಿಲ್ ಇಟ್ಕೊಂಡು ಬಿಡೋಣ. ಆಯಿಲ್ ಬಿಸಿ ಮಾಡ್ಕೊಳ್ಳುವ. ತಗೊಳ್ಳಿ ಸ್ಟಫಿಂಗ್. ಓಕೆ, ಸೊ ಎಣ್ಣೆ ಹಾಕ್ತೇನೆ. ಹಾಂ, ಎಣ್ಣೆ ಹಾಕಿ ನಮಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳುವ. ಓಕೆ, ಈಗ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ. ನಮಗೆ ಸ್ವಲ್ಪ ಜೋರು ಬಿಸಿ ಆದಷ್ಟು ಒಳ್ಳೆ ಫ್ರೈ ಆಗ್ತದೆ. ಈಗ ನಾವಿಲ್ಲಿ ನಮಗೊಂದು ಲಾಸ್ಟ್ ನಾನು ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ವಾ. ಈಗ ಸ್ಟಫಿಂಗಿಗೆ ಆವಾಗಲೇ ನಾವೆಲ್ಲ ಮಸಾಲೆ ರೆಡಿ ಮಾಡಿದ್ದೇವೆ. ನಮಗೆ ಬೇಕಾದರೆ ಮಕ್ಕಳು ಇಷ್ಟಪಡುವಂಥ ಚಾಟ್ ಮಸಾಲ ಬೇಕಾದರೆ ಹಾಕ್ಕೊಳ್ಬೋದು. ಬಟ್ ಅಷ್ಟು ಚಾಟ್ ಮಸಾಲ ಅಷ್ಟೇನು ಹೆಲ್ದಿ ಅಲ್ಲ ಮಕ್ಕಳಿಗೋಸ್ಕರ ಅಂತ ಹೇಳಿ ನಾನೊಂಚೂರು ಲೆಮನ್ ಜ್ಯೂಸ್ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟಿ ಬರ್ತದಲ್ಲ ಅದಕ್ಕೆ. ಓಕೆ, ಚೆನ್ನಾಗಿ ಮಿಕ್ಸ್ ಆಯ್ತಿದ್ದು. ಓಕೆ, ನಾವೀಗ ಲಾಸ್ಟ್ ಇದೊಂದು ಕೆಲಸ ನಾವು ಮಾಡ್ಕೊಳ್ಳುವ. ಸ್ಟಫಿಂಗಿಗೆ
ಇದೀಗ ಸ್ವಲ್ಪ ಸಿಲಿಂಡರ್ ಶೇಪಲ್ಲಿ ತಗೊಳ್ಳೋಣ ನಾವು. ಓಕೆ. ಈಗ ಲಾಸ್ಟ್ ಮೇನ್ ಇರಿದಿದ್ರಲ್ಲಿ ಮಸಾಲೆ ಹೇಗೂ ರೆಡಿ ಮಾಡ್ಕೊಂಡೇವು. ಅದು ನಾವು ಫಿಶ್ ಅಂತ ಯಾಕೆ ಹೇಳಿದ್ದೇವೆ ಅಂತ ಹೇಳಿ ಇದರಲ್ಲಿ ಬರ್ತದೆ ಈಗ ನಮಗೆ. ಓಕೆ. ನೋಡಿ ಸಿಲಿಂಡರ್ ಶೇಪಲ್ಲಿ ತಗೊಳ್ಬೇಕು ಈ ಟೈಪ್. ತಗೊಂಡು ಈಗ ಕಟ್ಟಿಂಗ್. ಸೊ ಈ ಥರ ಶೇಪ್ ಕೊಡಬೇಕು. ಹೌದು, ಎರಡು ಸೈಡ್ಸ್ ನಾವು ಸ್ವಲ್ಪ ಮೆಲ್ಲ ಕಟ್ ಮಾಡಬೇಕು, ಯಾಕಂದರೆ ಮೈದಾ ಅಲ್ಲ, ಅದು ಹೀಗೆ ಅಂಟಂಟು ಬರ್ತದೆ, ಎಳ್ಕೊಳ್ತದೆ. ಓಕೆ. ಒಂಚೂರು ನಾವು ಇದು ಮಾಡುವಾಗ ಸ್ವಲ್ಪ ಆದಷ್ಟು ಜಾಗ್ರತೆಯಲ್ಲಿ ಮಾಡಬೇಕು, ಯಾಕಂದರೆ ನಮಗೊಂದು ಫಿಶ್ ಶೇಪ್ ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕಲ್ಲ. ಕರೆಕ್ಟ್. ಈ ಮಕ್ಕಳಿಗೂ ಶೇಪಿಂಗ್ಗೋಸ್ಕರ ಈ ಥರ ಮಾಡೋದು. ಹೌದು, ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಇರುತ್ತೆ. ಮಕ್ಕಳಿಗಂತೂ ತುಂಬ ಖುಷಿ ಆಗ್ಬೋದು ನೋಡಿ, ಓ ಇದೇನು ಫಿಶ್ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ಬರ್ತದೆ ಮಕ್ಕಳಿಗೆ. ಹೌದು, ಹೀಗೆ ನೋಡುವವರಿಗೆ ಅನಿಸ್ಬೋದು ಇದೇನಿದು ಸಿಂಪಲ್ ಡಿಶ್ ನಾವು ಮಾಡ್ತೇವೆ ಅಂತೇಳಿ. ಇದು ಮಾಡೋದಕ್ಕಿಂತ ಒಂಥರ ಶೇಪ್ ಕೊಟ್ಟು ಮಕ್ಕಳಿಗೆ ಗೆಸ್ಟ್ಗೆ ಒಂಥರ ಒಂದು ಇಂಟ್ರೆಸ್ಟಿಂಗ್ ಆಗಿದ್ದರೆ ಉಂಟಲ್ಲ, ಅದೊಂದು ಇದರೇ ಬೇರೆ ಒಂಥರ. ನಾವು ಮಾಡಿದ ಒಂದು ಡಿಶ್ಶಿಗೆ ಸಹ ಒಂದು ಇದು ಬರ್ತದೆ, ಒಂದು ಟೇಸ್ಟ್ ಬರ್ತದೆ. ಹಾಂ, ಅವರನ್ನು ಕೇಳುವಾಗ ಅದು ಆ ಥರ ಈ ಥರ ಅಂತ ಹೇಳ್ಬೋದಲ್ಲ. ಓಕೆ, ಈಗ ರೆಡಿ ಆಯಿತು. ಓಕೆ. ಸೊ ಒಂಥರ ಮೀನಿನ ಶೇಪ್ ಕೊಟ್ಟು ಬಿಡೋದು. ಈಗ ಎಣ್ಣೆ ಬಿಸಿಯಾಗಿರ್ಬೋದು, ಇದನ್ನು ನಾವು ಮೆಲ್ಲ ಡೀಪ್ ಫ್ರೈಗೆ ಹಾಕುವ. ಓಕೆ. ಸ್ವಲ್ಪ ಇಲ್ಲಿ ನಾವು ತಗೊಂಡು ಹಾಗೆ ನಾವು ಮನೇಲಿ ಮಾಡುವಾಗ ಸಹ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡಷ್ಟು ಅದು ಫುಲ್ ಮುಳುಗಬೇಕದು. ಹೌದು. ಸೊ ಒಂಥರ ವೆಜಿಟೇರಿಯನ್ಸ್ಗೆ ವೆಜಿಟೇಬಲ್ಸ್ ಅಲ್ಲಿ ಏನಾದರೂ ಡಿಫ್ರೆನ್ಸ್ ಮಾಡಬೇಕು ಅಲ್ವಾ. ನಾವು ಹೀಗೆ ಒಂದು ತಮಾಷೆಗೆ ಹೇಳ್ಬೋದು, ನಿಮಗೆ ಇವತ್ತು ಫಿಶ್ ತಿನ್ನಿಸ್ತೇವೆ ಅಂತ ಒಂದು ತಮಾಷೆ ಮಾಡ್ಬೋದು ಈ ಥರ ಮಾಡಿ. ಹೌದು, ಆಗಲೇ ಹೇಳಿದಾಗೆ ನಮ್ಗೆ ಬೇಕಾದ ಸ್ಟಫಿಂಗಿಗೆ ತರಕಾರಿ ಯೂಸ್ ಮಾಡ್ಬೋದು. ಈ ಮಕ್ಕಳಿಗೆ ತರಕಾರಿ ತಿನ್ನಿಸೋದು ಸಹ ತುಂಬ ಕಷ್ಟ ಅಲ್ಲ, ಈ ಥರ ಎಲ್ಲ ವೆರೈಟಿ ಮಾಡಿಕೊಟ್ರೆ. ಸೊ ಈಗಿನ ಟೈಮಲ್ಲಿ ಮಕ್ಕಳು ಅಂತ ಅಲ್ಲ, ಎಲ್ಲರೂ ಕೂಡ ಹಾಗೇನೆ ತರಕಾರಿ ತಿನ್ನೋದೇ ಇಲ್ಲ. ಹೌದು ಅಲ್ವಾ. ಸ್ವಲ್ಪ ಈಗ ಕಲರ್ ಬರ್ತಾ ಇದೆ. ಓಕೆ. ಸೊ ಗೋಲ್ಡನ್ ಕಲರಿಗೆ ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ ಗೋಲ್ಡನ್ ಕಲರಿಗೆ. ಇನ್ನು ನಾವು ತೆಗೆದಿಡುವ. ಆಫ್ ಮಾಡಲಿಯಾ? ಹಾಂ, ಆಫ್ ಮಾಡಿಬಿಡಿ. ಸೊ ನೀವು ಹೇಳಿದಾಗೆ ಮೀನಿನ ಶೇಪೇ ಬಂದಿದೆ. ಹೌದು, ಅದೇ ಇದೀಗ ಮೀನಿನ ಶೇಪ್ ಬಂದಿದೆ. ಒಂದು ನನ್ನ ಹೇಗೆ ಐಡಿಯಾ ಉಂಟು ನಾನು ಆ ಶೇಪ್ ಕೊಟ್ಟೆ. ವೀಕ್ಷಕರಿಗೆ ಅವರಿಗೆ ಏನಾದ್ರು ಬೇರೆ ಐಡಿಯಾ ಇದ್ದರೆ, ಬೇರೆ ಏನಾದರೂ ಥಿಂಕಿಂಗ್ ಬಂದರೆ ಆ ಶೇಪು ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ ಕೊಡ್ಬೋದು. ಹಾಗೆ ಸರ್ವಿಂಗ್ ಪ್ಲೇಟಿಗೆ ಹಾಕುವ ಈಗ. ಓಕೆ, ನಾನು ಹೇಳಿದಾಗ ಈಗ ಫಿಶ್ ಫ್ರೈ ರೆಡಿ ಆಗಿದೆ ಅಲ್ವಾ? ಹೌದು, ವೆಜ್ ಅಲ್ಲಿ ಫಿಶ್ ಫ್ರೈ. ಹೌದು. ಸೊ ವೀಕ್ಷಕರೇ, ವೆಜ್ ಫಿಶ್ ಫ್ರೈ ಅಂತಲೂ ಹೇಳ್ಬೋದು, ಅಥವಾ ವೆಜ್ ಒಂಥರ ಏನೋ ಒಂದು ಹೆಸರು, ಅದಕ್ಕೆ ನೀವು ಯಾವ ರೀತಿ ಅದಕ್ಕೆ ಶೇಪ್ ಕೊಡ್ತೀರಾ ಆ ಥರ ಅದಕ್ಕೊಂದು ಹೆಸರು ಕೊಡ್ತಾ ಹೋಗ್ಬೋದು. ಬಟ್ ಈಗ ನಮ್ಮ ಗೆಸ್ಟ್ ವೆಜ್ ಫಿಶ್ ಫ್ರೈ ಅಂತ ಹೇಳಿದ್ದಾರೆ. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೀವು ನೋಡ್ಕೊಂಡು. ವೆಜ್ ಫಿಶ್ ಫ್ರೈ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ, ಜೀರಿಗೆ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಗರಂ ಮಸಾಲ ಪುಡಿ, ಅರುಣ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕುಟ್ಟಿದ ಕರಿಮೆಣಸು ಪುಡಿ, ಬೇಯಿಸಿದ ಆಲೂಗಡ್ಡೆಯನ್ನು ಸೇರಿಸಿ ಹುರಿದು ಬೇಯಿಸಿ. ಆನಂತರ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಗೂ ಲಿಂಬೆ ರಸವನ್ನು ಉದುರಿಸಿ ಹೂರಣ ತಯಾರಿಸಿಕೊಳ್ಳಿ. ಬಳಿಕ ಮೈದಾ ಅಂಟನ್ನು ತೆಳುವಾಗಿ ಲಟ್ಟಿಸಿ ಹೂರಣವನ್ನು ಉದ್ದನೆ ತುಂಬಿ ಬದಿಗಳಲ್ಲಿ ತುಂಡು ಮಾಡಿ, ಒಂದೊಂದು ತುಂಡುಗಳನ್ನು ಪದರ ಪದರವಾಗಿ ಮಡಚಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ವಿಭಿನ್ನ ರೀತಿಯ ವೆಜ್ ಫಿಶ್ ಫ್ರೈ ಸವಿಯಲು ಸಿದ್ಧ. ಎಸ್, ಸೊ ಒಂದು ರೆಸಿಪಿ ರೆಡಿ ಆಯಿತು. ಸೊ ನೆಕ್ಸ್ಟ್ 2 minutes ಅಲ್ಲಿ ಮ್ಯಾಗಿ ಆಗುತ್ತೆ. ಬಟ್ ಆ ಮ್ಯಾಗಿಯನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ರೆಸಿಪಿ ರೆಡಿ ಮಾಡಲಿಕ್ಕಿದೆ. ಬಟ್ ಶಾರ್ಟ್ ಟೈಮಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್. ಸೊ ವೀಕ್ಷಕರೇ, ಮ್ಯಾಗಿಯಲ್ಲಿ ಒಂದು ರೆಸಿಪಿ ರೆಡಿ ಆಗುತ್ತೆ. ಏನು ಯಾವ ಥರ ಬನ್ನಿ. ಎಸ್, ಸೊ ಮೇಡಮ್, ಮ್ಯಾಗಿಯನ್ನು ಯೂಸ್ ಮಾಡಿಕೊಂಡು ರೆಸಿಪಿ ಅಂತ ಹೇಳಿ. ಹೌದು. ಸೊ ಏನಿದು ಮಾಡ್ತಾ ಇರೋದು? ಇದೊಂದು ಮ್ಯಾಗಿಲಿ ಒಂದು ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಇದೆ ಸರ್. ನಾರ್ಮಲ್ ಮ್ಯಾಗಿ ನಾವು ಹೇಗೂ ಮಾಡಿ ಕೊಡ್ತೇವೆ, ಚೂರು ಅದು ಮಕ್ಕಳಿಗೆ ಬೋರ್ ಆಗಿರ್ಬೋದು. ಆದರೆ ಮ್ಯಾಗಿನ ಸ್ವಲ್ಪ ಇಂಟ್ರೆಸ್ಟ್ ಆಗಿ ತಿನ್ನುವಾಗ ಅದಕ್ಕೇನಾದರೂ ಸ್ವಲ್ಪ ಡಿಲಿಷಿಯಸ್ ಆಗಿ ಮನೆಯಲ್ಲೇ ಇರುವಂಥದ್ದೆಲ್ಲ ನೀರುಳ್ಳಿ ಅಂಥದ್ದೆಲ್ಲ ಮಿಕ್ಸ್ ಮಾಡಿ ಅವರಿಗೊಂದು ಡೀಪ್ ಫ್ರೈ ಮಾಡಿ ಒಂದು ಕೊಡುವ ಅಂತ ಹೇಳಿ. ಹಾಗೆ ಸ್ಟಾರ್ಟ್ ಮಾಡುವ ನಾವು. ಈಗೊಂದು ಮ್ಯಾಗಿನ ನಾವು ಮಾಡ್ಕೊಡುವ. ಇದಕ್ಕೊಂದು 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳುವ. ಹಾಂ, ಹಾಕಿ. ನಾರ್ಮಲಿ ಮ್ಯಾಗಿ ಹೇಗೂ ಎಲ್ಲರೂ ಮಾಡ್ತಾರೆ. ಓಕೆ, ಸಾಕು ಸಾಕು. ನಾವೀಗ ಸ್ವಲ್ಪ ಮ್ಯಾಗಿ ಮಾಡ್ತಿದ್ದೇವಲ್ಲ, ಈಗ ಸ್ವಲ್ಪ ನೀರು ಬಿಸಿ ಆಗ್ತದೆ. ಯೂಶುವಲಿ ಮ್ಯಾಗಿ ಫಸ್ಟಿಗೆ ನಾವು ಯಾವ ರೀತಿ ಮಾಡ್ಕೊಳ್ತೇವೆ ಹಾಗೆ. ಓಕೆ. ಈಗ ಮ್ಯಾಗಿಲಿ ಮ್ಯಾಗಿ ಮಸಾಲ ಹೇಳಿ ಬರ್ತದೆ, ಸ್ವಲ್ಪ ಅದನ್ನು ಹಾಕಿದರೆ ಟೇಸ್ಟ್ ಬರ್ತದೆ. ಕೆಲವರು ಬೇಡ ಅಂತಿದ್ರೆ ಹಾಕದೆ ಸಹ ಇರ್ಬೋದು. ಓಕೆ. ಈ ಮಕ್ಕಳಿಗೆ ತುಂಬ ಇಷ್ಟ ಇಂಥದ್ದೆಲ್ಲ ಮಾಡ್ತಾ ಇದ್ರೆ. ಅದೇ ನಾವು ಇದೇ ಬೇರೆ ಟೈಪಲ್ಲಿ ನಾವೇ ಒಂದು ಮಾಡಿ ಮೊದಲಿದ ನಮ್ಮ ಟ್ರೆಡಿಷ್ನಲ್ ಫುಡ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದೆಲ್ಲ ಚೂರು ಚೇಂಜಸ್ ತಂದರೆ ಅದನ್ನಾದರೂ ಚೆನ್ನಾಗಿ ತಿಂತಾರೆ ಅವರು. ಹೌದು. ಓಕೆ, ಬಿಸಿ ಆಗ್ತಾ ಇದೆ. ಮ್ಯಾಗಿ ನಾವು ಸರಿ ಪುಡಿ ಮಾಡ್ಕೊಳ್ಬೇಕು. ಅದೀಗ ನಾವು ಹೀಗೆ ಹಾಕಿದರೆ ಮಕ್ಕಳಿಗೆ ನೂಡಲ್ಸ್ ಥರ ಉದ್ದುದ್ದ ಸಿಗ್ತದಲ್ಲ, ಅದು ಇದನ್ನು ಸರಿ ನಾವು ಆದಷ್ಟು ಪುಡಿ ಮಾಡಿಕೊಂಡಷ್ಟು ಒಳ್ಳೆಯದು. ಓಕೆ. ಇದೀಗ ಎಲ್ಲ ಸ್ವಲ್ಪ ನೀರು ಡ್ರೈ ಆಗಬೇಕಿದು. ಫುಲ್ಲು ನೀರು ಡ್ರೈ ಆದಮೇಲೆ ಇದು ನಾರ್ಮಲಿ ನಾವು ಸ್ವಲ್ಪ ನೀರಂಶ ಇಡ್ತೇವೆ, ಒಂದು ಸೂಪ್ ಥರ ಇಟ್ಟು ಮಕ್ಕಳಿಗೆ ಕೊಡ್ತೇವೆ. ಆದರೆ ಇದು ಏನು ಮಾಡಬೇಕು, ಫುಲ್ ಡ್ರೈ ಮಾಡಬೇಕು ನಾವು. ಅದು ಬೇಯಲಿಕ್ಕೆ ಸಹ ಒಳ್ಳೆ ಬೇಯ್ತದೆ. ಸೊ ಫುಲ್ ನೀರು ಡ್ರೈ ಆಗಬೇಕು. ಹಾಂ, ಡ್ರೈ ಆಗಬೇಕು. ಓಕೆ. ಸೊ ಆಲ್ಮೋಸ್ಟ್ ನೀರು ಡ್ರೈ ಆಗ್ತಾ ಇದೆ. ಈಗ ನೀರು ಡ್ರೈ ಆಗ್ತಾ ಇದೆ. ಈಗ ಲಾಸ್ಟ್ ಮೂಮೆಂಟಲ್ಲಿದೆ. ಓಕೆ. ನಾನು ಆಗಲೇ ಹೇಳಿದಾಗೆ ನೀರೆಲ್ಲ ಡ್ರೈ ಮಾಡ್ಕೊಳ್ಬೇಕು ನಾವು, ನೀರಿನ ಅಂಶ ಬಿಡಬಾರ್ದು. ಓಕೆ, ಇದನ್ನೀಗ ಆಫ್ ಮಾಡಿಕೊಳ್ಳುವ. ಸ್ವಲ್ಪ ತಣ್ಣಗಾಗಲಿ, ಆಗ ನಾವು ನೆಕ್ಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇರೋದು. ಈಗ ಮ್ಯಾಗಿ ಅಂತೂ ರೆಡಿ ಆಯಿತು. ಈಗ ಮ್ಯಾಗಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡಬೇಕಲ್ಲ, ಅದಕ್ಕೀಗ ನಾವು ರೆಡಿ ಮಾಡ್ಕೊಳ್ವಾ. ಫಸ್ಟ್ ಆಫ್ ಆಲ್ ನಾನೊಂದು ಮೊಟ್ಟೆ ತಗೊಳ್ತೇನೆ. ಓಕೆ, ಅದಕ್ಕೀಗ ನೀರುಳ್ಳಿ ಹಾಕಿದಷ್ಟು ಒಳ್ಳೆ ಕ್ರಿಸ್ಪಿ ಬರ್ತದೆ ಅದು. ಓಕೆ. ಸೊ ಹಾಗೆ ನಾನು 1-2 ಸ್ಪೂನ್ ಹಾಕ್ತೇನೆ. ಮತ್ತು ಚೂರು ಪೆಪ್ಪರ್ ಪೌಡರ್, ಸಾಲ್ಟ್ ಮೇನ್ ಸ್ವಲ್ಪ ನೋಡ್ಕೊಂಡು ನಾವು ಹಾಕಬೇಕು. ಯಾಕಂದರೆ ಮ್ಯಾಗಿಯಲ್ಲಿ ಆಲ್ರೆಡಿ ಎಲ್ಲ ಇರ್ತದೆ, ಸಾಲ್ಟು ಖಾರ ಎಲ್ಲ ಇರ್ತದೆ ಅದರಲ್ಲಿ. ಹಾಗೆ ಒಂಚೂರು ಹಾಕ್ಕೊಳ್ತೀನಿ ನಾನು, ಅಷ್ಟೇ ಸಾಕು. ಮತ್ತು ಕಾಯಿ ಮೆಣಸು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಮಕ್ಕಳಿಗೆ ಅದು ಬಾಯಿಗೆ ಸಿಗ್ತದೆ ಅಂತದಂತಿದ್ರೆ ಹಾಕ್ಕೊಳ್ದೇ ಇರ್ಬೋದು, ಯಾಕಂದರೆ ನಾವು ಪೆಪ್ಪರ್ ಹಾಕಿರ್ತೇವಲ್ಲ. ಹಾಗೆ ಒಂಚೂರು ಜೀರಿಗೆ, ಸ್ವಲ್ಪ ಜೀರಿಗೆ ಗೊತ್ತು, ಡೈಜೆಷನಿಗೆ ಭಾರಿ ಒಳ್ಳೆಯದು ಜೀರಿಗೆ. ಹೌದು. ಸ್ವಲ್ಪ ಟೇಸ್ಟಿಗೆ ಒಂದು 1/2 ಸ್ಪೂನ್ ಸಾಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ, ಇಷ್ಟಾಯಿತು. ಈಗ ಸ್ವಲ್ಪ ಅದು ನಮಗೆ ಬೈಂಡಿಂಗ್ ಬರಬೇಕಲ್ಲ, ಬೈಂಡಿಗೆ ನಾನೊಂಚೂರು 1 ಸ್ಪೂನ್ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಇಲ್ಲದಿದ್ದರೆ ಮೈದಾ ಸಹ ನಾವು ಯೂಸ್ ಮಾಡ್ಕೊಳ್ಬೋದು. ಕಾರ್ನ್ಫ್ಲೋರು ಸ್ವಲ್ಪ 1 ಸ್ಪೂನ್ ಮೈದಾ. ಓಕೆ, ಗೊತ್ತೇ ಉಂಟು, ಅರುಣ ಮಸಾಲದವರೆಲ್ಲ ನಮಗೆ ಈಸಿ ಮೆಥಡಿಗೆಲ್ಲ ಕೊತ್ತಂಬರಿ ಪೌಡರು, ಜೀರಿಗೆ ಎಲ್ಲ ರೆಡಿ ಇಟ್ಟಿದ್ದಾರೆ. ನಾವೆಲ್ಲ ಅದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಹೋಗುವ ಈಗ. ಕೊತ್ತಂಬರಿ ಹುಡಿ ಅಲ್ವಾ? ಹಾಂ, ಅರುಣ ಪ್ರಾಡಕ್ಟ್ ಹೇಳುವಾಗ ಪ್ರತಿಯೊಂದು ನಮಗೆ ಈಸಿಯಾಗಿ ಸಿಗ್ತದೆ. ಹೌದು, ಪೌಡರ್ ಸಾಕು. ಸ್ವಲ್ಪ ಜೀರಿಗೆ ಪೌಡರ್,
ಅದು ಸಹ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಕು. ಬೇರೆ ಬೇರೆ ಮತ್ತೆ ಒಂದು ಕಲರಿಗೆ ನಮಗೆ ಹಳದಿ ಪೌಡರ್, ಸೊ ಅರುಣದವರ ಅರಿಶಿನ ಪುಡಿ. ಹೌದು. ಓಕೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ನಮ್ಮ ಮಾಡಿಟ್ಟ ಮ್ಯಾಗಿನ ಹಾಕ್ಕೊಳ್ಳುವ. ಓಕೆ, ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡು ನಾವು. ಸರಿ. ಸೊ ಎಣ್ಣೆ ಮತ್ತೆ ಇಡ್ಲಿಯಾ? ಹಾಂ, ಎಣ್ಣೆ ಇಡಿ. ನಾವು ಇದು ಮಿಕ್ಸ್ ಮಾಡುವಾಗ ಎಣ್ಣೆ ಬಿಸಿ ಆಗ್ತದಲ್ಲ. ಹೌದು. ಸೊ ಆಗ ಯೂಸ್ ಮಾಡಿದ ಎಣ್ಣೆನೇ ಇಡುವ. ಹೌದು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ಪ್ಯೂರಿಟಿ ಹಾಗೇನೆ ಇರುತ್ತೆ. ಹೌದು. ಇದರಲ್ಲಿ ಫ್ರೈ ಆದಷ್ಟು ಕೂಡ ಹೌದು, ಒಂದೆರಡು ಸಲ ಮಾಡ್ಕೊಳ್ಬೋದು. ಹಾಂ, ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಹೌದು. ಯಾಕಂದರೆ ನಮಗೆ ಇನ್ನೊಂದು ಸಲ ಫ್ರೈ ಮಾಡುವಾಗ ಅದರ ಸ್ಮೆಲ್ಲಲ್ಲೇ ನಮ್ಗೆ ಅದರ ಇದು ಗೊತ್ತಾಗ್ತದೆ. ಇದು ನಾವು 2-3 ಸಲ ಯೂಸ್ ಮಾಡುವಾಗ ಒರಿಜಿನಲ್ ಸ್ಮೆಲ್ ಅದರಲ್ಲಿ ಹಾಗೆ ಉಳಿತದೆ ಅದರಲ್ಲಿ. ಹೌದು, ಕರೆಕ್ಟ್. ಈಗ ಈ ಡಿಶಲ್ಲಿ ಸಹ ಆಪ್ಷನಲ್ಲಿದೆ. ವೆಜಿಟೇರಿಯನ್ ಅವರು ಮೊಟ್ಟೆ ಹಾಕೊಳ್ಳದಿದ್ರೆ ಆಯ್ತು ಅಷ್ಟೇ, ಬಾಕಿದೆಲ್ಲ ಹಾಕೊಳ್ಬೋದು. ಹಾಂ, ಮತ್ತೆ ಬೈಂಡಿಂಗಿಗೆ ಹೇಗೂ ನಾವು ಕಾರ್ನ್ಫ್ಲೋರು ಮೈದಾ ಯೂಸ್ ಮಾಡ್ತೇವಲ್ಲ, ಮೊಟ್ಟೆ ಹಾಕೋ ಅದಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಎಣ್ಣೆ ಈಗ ಬಿಸಿಯಾಗಿದೆ. ನಾವೀಗ ಎಣ್ಣೆಯಲ್ಲಿ ಸ್ವಲ್ಪನೇ ಡೀಪ್ ಫ್ರೈ ಮಾಡ್ಕೊಳ್ಳುವ. ಹಾಗೇನೆ ಎಣ್ಣೆಯಲ್ಲಿ ಬಿಟ್ಟು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಇದೇ ಮಕ್ಕಳಿಗೆ ಖಾಲಿ ನೀರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಕೊಡಿ, ತಿನ್ನುವುದಿಲ್ಲ. ನೀರುಳ್ಳಿ ಬಜ್ಜಿ ಬೇಡ ಅಂತ ಹೇಳ್ತಾರೆ. ಈ ಥರ ಡಿಫ್ರೆನ್ಸ್ ಆಗಿ ಮಾಡಿದರೆ ಟೇಸ್ಟಿಯಾಗಿ ಎಂಜಾಯ್ ಮಾಡ್ತಾರೆ. ಹಾಂ, ಈ ಡಿಶ್ ಮಕ್ಕಳಿಗೆ ಅಂತಿಲ್ಲ, ಎಲ್ರಿಗೂ ಖುಷಿ ಆಗ್ತದೆ. ಓಕೆ, ಸೊ ಬೇಯಲಿಕ್ಕಂತೂ ಅಷ್ಟು ಹೊತ್ತು ಬೇಡ. ಈಗ ಸ್ವಲ್ಪ ಕಲರ್ ಬಂದರೆ ಸಾಕದು. ಈಗ ಫ್ರೈ ಆಗಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆದಷ್ಟು ನಮಗೆ ಕ್ರಿಸ್ಪಿಯಾಗಿ ಬರ್ತದೆ ಈಗ. ಹಾಗೆ. ಓಕೆ, ಈಗ ರೆಡಿ ಆಗಿದೆ. ತೆಗೆಯುವ ನಾವೀಗ. ಹಾಂ, ಆಫ್ ಮಾಡಿಬಿಡಿ. ಈಗೊಂದು ಹೇಗೂ ಡಿಶ್ ಎಲ್ಲ ರೆಡಿ ಮಾಡ್ತೇವೆ. ಮಕ್ಕಳಿಗೊಂದು ನಾವೊಂದು ಸರ್ವ್ ಮಾಡುವಾಗ ಸಹ ಒಂದು ನಾವು ಚೆನ್ನಾಗಿ ಡಿಸೈನಲ್ಲೆಲ್ಲ ಇಟ್ಟು ಕೊಟ್ಟರೆ ಖುಷಿ ಆಗ್ತದೆ ಒಂದು ನೋಡಲಿಕ್ಕೆ ಸಹ, ಇಲ್ಲಿ ಗೆಸ್ಟ್ ಬಂದಾಗೆಲ್ಲ. ಹಾಗೆ ಹೇಳ್ತಾರಲ್ಲ, ಅಡುಗೆ ಅನ್ನೋದು ಸಹ ಒಂದು ಕಲೆ. ಹೌದು, ಅದು ನೋಡ್ಲಿಕ್ಕೆ ಹೌದು, ಅದು ಅರೋಮಾದಲ್ಲೂ ಚೆನ್ನಾಗಿದ್ರೆ ಹೌದು, ಟೇಸ್ಟಿಗೂ ಇಮಿಡಿಯೇಟ್ಲಿ ಅದು ಎಕ್ಸೈಟ್ಮೆಂಟ್ ಕೊಡುತ್ತೆ. ಹೌದು. ಸೊ ಈಗ ಮ್ಯಾಗಿ ಫ್ರೈ ನಮ್ಮದು ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ. ಖಂಡಿತ, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಮ್ಯಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಈವ್ನಿಂಗ್ ಹೊತ್ತು ಸ್ನ್ಯಾಕ್ಸಿಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ವೆರಿ ಸಿಂಪಲ್. ಮ್ಯಾಗಿ ರೆಡಿ ಆದ ತಕ್ಷಣ ಅದರ ನೆಕ್ಸ್ಟ್ ಪ್ರಾಸೆಸ್ ಕಂಟಿನ್ಯೂ ಮಾಡೋದು. ಸೊ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಮ್ಯಾಗಿ ಪಕೋಡ ತಯಾರಿಸೋ ವಿಧಾನ. ಮೊದಲು 1 ಕಪ್ ನೀರನ್ನು ಬಿಸಿ ಮಾಡಿಕೊಂಡು ಮ್ಯಾಗಿ ಮಸಾಲ ಪುಡಿ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಮ್ಯಾಗಿಯನ್ನು ಕೈಯಲ್ಲೇ ಪುಡಿ ಮಾಡಿ ಹಾಕಿ ಬೇಯಿಸಿ. ಇನ್ನೊಂದೆಡೆ 1 ಮೊಟ್ಟೆಯನ್ನು ಹೊಡೆದು ಹೆಚ್ಚಿದ ಈರುಳ್ಳಿ, ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಕಾರ್ನ್ಫ್ಲೋರ್, 1 ಚಮಚ ಮೈದಾ ಹಿಟ್ಟು, ಅರುಣ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಕಲಸಿಕೊಳ್ಳಿ. ಬಳಿಕ ತಯಾರಿಸಿದ ಮ್ಯಾಗಿಯನ್ನು ಸೇರಿಸಿ ಕಲಸಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಮ್ಯಾಗಿ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ವೆಜ್ ಫಿಶ್ ಫ್ರೈ ತರ ಮಾಡಿದ್ದೀರಾ. ಇನ್ನೊಂದು ಮ್ಯಾಗಿ ಫ್ರೈ ಟೇಸ್ಟ್ ನೋಡುವಾಗ ಓಕೆ, ನೀವು ನೋಡಿ. ಯಾಕಂದ್ರೆ ಮೇನ್ ನೀವು ನೋಡಬೇಕು, ನಾನು ಮಾಡಿದ್ದು ನಾನು ಚೆನ್ನಾಗಿದೆ ಅಂತ ಹೇಳ್ತೇನೆ. ತಗೊಳ್ಳಿ ಮೇಡಮ್. ಹಾಗೆ. ಸೊ ವೆಜ್ ಚೆನ್ನಾಗಿದೆ. ನೀವು ಹೇಳ್ದಾಗೇನೆ ಬೈ ಲುಕ್ ಫಿಶ್, ಬಟ್ ತಿಂದಾಗ ಎಲ್ಲ ವೆಜ್ ಐಟಮ್ಸ್ ಸಿಗುತ್ತೆ. ಹೌದು. ಸೊ ಮಸಾಲ ಜೊತೆ ಪೊಟ್ಯಾಟೊ ನಾವು ಯಾವ ಥರ ಆಲ್ಮೋಸ್ಟ್ ಈ ಮಸಾಲೆ ದೋಸೆ ಮಾಡಿದಾಗ ಅದಕ್ಕೆ ಫಿಲ್ಲಿಂಗ್ ಹಾಕ್ತೇವೆ. ಸೊ ಆ ರೀತಿ ಎಲ್ಲ ಫಿಲ್ಲಿಂಗ್ಸ್ ಇರುತ್ತೆ ಅಲ್ವಾ, ಅದೇ ಥರ. ಬಟ್ ಒಂದು ರೋಸ್ಟೆಡ್ ಕ್ರಿಸ್ಪಿ ಆಗಿ ಒಂಥರ ಒಂದು ಟೇಸ್ಟ್ ಇದೆ. ಚೆನ್ನಾಗಿದೆ.
ನೈಸ್. ಸೊ ಹೀಗೆ ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ಈ ತರ ಮಾಡಿ ಕೊಡಬಹುದು ಅಂಡ್ ಡಿಫರೆಂಟ್ ಆಗಿ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ, ಹೌದು. ಸೊ ಇಟ್ ಹಾಗೆ ಮ್ಯಾಗಿ ಫ್ರೈ ನೋಡಿ. ಎಸ್. ಸೊ ಮ್ಯಾಗಿ ಫ್ರೈ ಜಾಸ್ತಿಯಾಗಿ ಎಣ್ಣೆಯಲ್ಲಿ ಇದು ಕರೆಕ್ಟ್ ಫ್ರೈ ಆಗಿರೋದ್ರಿಂದ ಆ ಮ್ಯಾಗಿ ನೂಡಲ್ಸ್ ಏನಿದೆ ಅದು ಕ್ರಿಸ್ಪಿಯಾಗಿ ಸಿಗುತ್ತೆ. ಹೌದು. ಜೊತೆಗೆ ಎಗ್ ಆ್ಯಂಡ್ ಆನಿಯನ್ಸ್ನ ಕಾಂಬಿನೇಷನ್ ಇದೆ ಅಲ್ವಾ, ಹೌದು. ಒಂಥರ ಫ್ರೈಡ್ ಆದಂಥ ಆಮ್ಲೆಟ್ ಏನಿದೆ ಅದರ ಒಂದು ಟೇಸ್ಟ್ ಹೌದು. ಚೆನ್ನಾಗಿದೆ. ಎರಡು ಕೂಡ ಡಿಫ್ರೆಂಟ್ ಆಗಿ ಈವ್ನಿಂಗ್ ಹೊತ್ತು ಸ್ನ್ಯಾಕ್ಸ್ ಈ ಕಾಫಿ ಟೀ ಜೊತೆ ಎಲ್ಲ ಚೆನ್ನಾಗಾಗುತ್ತೆ. ವೆರಿ ನೈಸ್, ಸೂಪರ್. ಖುಷಿ ಆಯಿತು ಮೇಡಮ್. ಹೇಗೆ ಅನಿಸ್ತು ನಿಮಗೆ? ಹಾಂ, ನಮಗೆ ಸಹ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮಗೊಂದು ಗೊತ್ತಿರೋ ಐಟಮನ್ನು 4 ಜನ ನೋಡಿ, ವೀಕ್ಷಕರು ನೋಡಿ ಅವ್ರ ಮನೆಯಲ್ಲೂ ಡಿಶಸ್ ಮಾಡಲಿ ಹೇಳಿ ಒಂದು ನಮಗೊಂದು ಖುಷಿ ಆಗ್ತದೆ. ತುಂಬ ಜನ ಟ್ರೈ ಮಾಡ್ತಾ ಸಹ ಇದ್ದಾರೆ. ಸೊ ನಾನು ಪ್ರತಿ ಸಲನೂ ನಮ್ಮ ಟಿವಿಗಂತೂ ಧನ್ಯವಾದ ಹೇಳ್ತೇನೆ. ಯಾಕೆ ಈ ಸಲ ಡಿಫ್ರೆಂಟ್ ಹೇಳಲೇಬೇಕು. ಬರ್ತಾ ಇರ್ತೀರಾ? ಹೌದೌದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಬರ್ತಾ ಇರಿ, ಹೊಸದಾದಂಥ ಅಡುಗೆಗಳನ್ನು ಹೇಳಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಹಾಗೆಯೇ ಇದು ಕಂಟೈನ್ಸ್ ವಿಟಮಿನ್ ಎ ಡಿ ಇರುವಂತಹ ಎಣ್ಣೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಗಿಫ್ಟ್ ನಿಮಗೆ. ಮತ್ತು ಭದ್ರಾವತಿಯ ಕುಚಲಕ್ಕಿ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪೀಸ್ಗಳನ್ನು ನೋಡಿಕೊಂಡ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಯಾವಾಗ ಒಂದು ರೆಸಿಪಿಗೆ ಇದ್ದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಿದಾಗ ಹೊಸದಾದಂಥ ರೆಸಿಪಿ ಬರುತ್ತೆ, ಹೊಸದಾದಂಥ ಟೇಸ್ಟ್ ಬರುತ್ತೆ. ಸೊ ಖಂಡಿತವಾಗ್ಲೂ ಇದೇ ಥರ ಹೊಸದಾದಂತಹ ರೆಸಿಪೀಸ್ಗಳು ಮಾಡುವಂತಹ ಕೈ ರುಚಿ ನಿಮ್ಮಲ್ಲಿದ್ದರೆ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.